ಕಳೆದೆರಡು ದಿನಗಳಿಂದ ಸುರಿದ ಅಕಾಲಿಕ ಮಳೆಯಿಂದಾಗಿ ಬೀದರ್ ಜಿಲ್ಲೆಯ ಔರಾದ ತಾಲೂಕಿನ ವಿವಿಧೆಡೆಗಳಲ್ಲಿ ಜೋಳ, ಕಡಲೆ, ಕುಸುಬೆ ಸೇರಿ ವಿವಿಧ ಹಿಂಗಾರು ಬೆಳೆಗಳಿಗೆ ಅಪಾರ ಹಾನಿ ಸಂಭವಿಸಿದೆ. ಸಂಕಷ್ಟದಲ್ಲಿರುವ ಬಾಬಳಿ, ಬಾಚಪಳ್ಳಿ, ಮಣಿಗೆಂಪುರ, ದೂಪತಮಾಂಗಾವ್ ಗ್ರಾಮಗಳ ರೈತರ ಹೊಲಗಳಿಗೆ ಕಾಂಗ್ರೆಸ್ ಮುಖಂಡ ಸುಧಾಕರ್ ಕೊಳ್ಳೂರ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಇದೇ ವೇಳೆ ಮಾತನಾಡಿದ ಅವರು, ಪ್ರತಿ ಬಾರಿಯೂ ಅತಿವೃಷ್ಟಿ ಅನಾವೃಷ್ಟಿಯಿಂದ ರೈತರು ಸಂಕಷ್ಟ ಅನುಭವಿಸುತ್ತಲೇ ಇದ್ದಾರೆ. ಸರ್ಕಾರ ಕೂಡಲೇ ರೈತರ ನೆರವಿಗೆ ಧಾವಿಸಬೇಕು. ಚುನಾವಣೆ ನೆನಪಾಗಿಟ್ಟುಕೊಂಡು ಸರ್ಕಾರ ಸುಮ್ಮನೆ ಕೂರಬಾರದು ಎಂದು ಅವರು ತಕ್ಷಣವೇ ಅಧಿಕಾರಿಗಳು ಸಮರ್ಪಕವಾಗಿ ಸಮೀಕ್ಷೆ ನಡೆಸಿ ರೈತರಿಗೆ ಪರಿಹಾರ ಕಲ್ಪಿಸಬೇಕೆಂದು ಒತ್ತಾಯಿಸಿದರು. ಬಳಿಕ ಕೃಷಿ ಇಲಾಖೆ ಅಧಿಕಾರಿಗಳ ಕಚೇರಿಗೆ ಹಾನಿಗೊಳಗಾದ ಬೆಳೆಗಳನ್ನು ಕೊಂಡೊಯ್ದು ಸಹಾಯಕ ಕೃಷಿ ನಿರ್ದೇಶಕರಿಗೆ ರೈತರ ಸಮಸ್ಯೆಯ ಗಂಭೀರತೆಯನ್ನು ತಿಳಿಸಲಾಯಿತಲ್ಲದೆ ತಾಲೂಕಿನಲ್ಲಿ ಹಾನಿಗೊಳಗಾದ ಎಲ್ಲ ಬೆಳೆಗಳ ಸಮಗ್ರ ತನಿಖೆ ಮಾಡಿ ಸರ್ಕಾರಕ್ಕೆ ವರದಿ ನೀಡಿ ಪರಿಹಾರ ಕೊಡಿಸುವಂತೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ನಗರ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಶಂಕು ನಿಸ್ಪತ್ತೆ, ಹರಿದೇವ ಸಂಗನಾಳ, ತಾಲೂಕು ಯುವ ಕಾಂಗ್ರೆಸ್ ಉಪಾಧ್ಯಕ್ಷರಾದ ಸಂದೀಪ ಮಾನೆ, ಯುವ ರೈತರ ಸಂಗಮೇಶ್ ಬಿರಾದರ್, ಅಶೋಕ್ ಬಿರಾದರ್, ಪಂಡಿತ್ ಹೆಡ್ಡೆ, ಮನೋಹರ ಮಾಳಗೆ, ಮಾರುತಿ ಸಿಂಧೆ, ಅವಿನಾಶ್ ಪೂಜಾರಿ, ಸುಲೋಚನಾ, ವೈಜನಾಥ ಮುಂತಾದವರು ಉಪಸ್ಥಿತರಿದ್ದರು. ವರದಿ ಅರವಿಂದ ಮಲ್ಲಿಗೆ. ಬಾಬಳಿ ಗ್ರಾಮದ ರೈತರೊಂದಿಗೆ ಬಾಚಪಳ್ಳಿ ಗ್ರಾಮದ ರೈತರ ಜೊತೆ ಇದ್ದೀವಿ ನಾವು. ಈಗಾಗಲೇ ಏನುಗಳಿಂದ ಸತತವಾಗಿ ಅಕಾಲಿಕ ಮಳೆ ನಮ್ಕಿನಲ್ಲಿ ಅನೇಕಮಿತ ಮಳೆ ಬೀಳ್ತಾ ಇದೆ. ಇದರಿಂದ ಏನು ಜೋಳ ಬೆಳೆದಿರ್ತಕ್ಕಂಥ ರೈತರು, ಬೇಸಿಗೆ ಜೋಳ ಬೆಳೆದಿರ್ತಕ್ಕಂಥ ರೈತರು ಬೆಳೆ ಸಂಪೂರ್ಣ ನೆಲಕ್ಕುರುಳಿ ಅದು ಏನಂದ್ರೆ ಭೂಮಿಗೆ ತಾಗಿ ಮೊಳಕೆ ಏಳೋ ಪರಿಸ್ಥಿತಿದಾಗಿದೆ. ಸರ್ಕಾರ ಆಗಲಿ, ಸಂಬಂಧಪಟ್ಟ ಕೃಷಿ ಇಲಾಖೆ ಅಧಿಕಾರಿಗಳಾಗಲಿ, ಕಂದಾಯ ಅಧಿಕಾರಿಗಳು ಯಾರೊಬ್ಬರು ಈ ರೈತರು ಬಂದು ಅವ್ರಿಗೆ ಭೇಟಿ ಅವ್ರ ಜೊತೆ ಅವ್ರಿಗೆ ಏನು ನಗಿದೆ ನೋಡಿ ಪರಿಹಾರ ಕೊಟ್ಟ ಕೆಲಸ ಮಾಡ. ಸಂಕಷ್ಟ ಪಾಪ ಅವರು ಸಾಲ ಸೂಲ ಮಾಡು ಇವತ್ತು ಬಂದಿದ್ದಾರೆ. ಮುಂಗಾರು ಬೆಳೆ ಮೀನಾಗ ಮೀನು, ಹೆಸರು, ಉದ್ದು, ತೊಗರಿ ಸಂದರ್ಭ ಮಳೆ ಬಂದು ಹೊಲಗಳದಾಗೆಲ್ಲ ನೀರು ಹೊಕ್ಕಿ ಅವತ್ತು ಮಳೆ ಹಾಳಾಗಿತ್ತು, ಸೋಯ ಹೊಂಟೋಗಿತ್ತು. ಅದಾದ ತಕ್ಷಣ ಮತ್ತೆ ಈಗ ಇನ್ನ ಹಿಂಗಾರು ಮಳೆದಾಗ ಏನಂದ್ರೆ ಜೋಳ, ಕುಸ್ಬಿ, ಕಡ್ಡಿ ಇಂಥ ಏನು ಇದು ಬಿತ್ತಿದ್ರು ಜಮೀನ್ದಾಗ ಸಾಲ ಸೂಲ ಮಾಡು. ಆ ಜಮೀನು ಕೂಡ ಸಂಪೂರ್ಣವಾಗಿ ಇವತ್ತು ಮಳೆ ತುತ್ತು ಬಾಯಿಲ್ ಅನ್ನೋ ತರ ಇವತ್ತು ಏನೇನು ಸ್ವಲ್ಪ ದಿನ ಆದ್ರೆ ಇದು ಕೈ ಜೊಗಿಬೇಕು. ಮಳೆ ಬಂದಕ್ಕಾಗಿ ನೆಲ ಕುರುಳಿದೆ. ರೈತರೆಲ್ಲ ಅದೇನು ಮಣ್ಣಿಂದ ಮೊಳಕೆ ಆಗ್ತೈತೆ ಅಂತ ರೈತರು ಅದರೊಳಗಿದೆ ಉಳಿದಿದ್ದನ್ನು ಉಳಿಸಿ ಇವತ್ತು ಬಣ್ಮಿ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ನಾವು ನೋಡ್ತಾ ಇದೀವಿ. ರೈತರು ಸಂಕಷ್ಟದಾಗಿದ್ದಾರೆ. ರೈತರಿಗೆ ಸರ್ಕಾರ ಕೈ ಹಿಡಿಬೇಕು, ಅಧಿಕಾರಿಗಳು ಕೈ ಹಿಡಿಬೇಕು. ಬರೀ ಚುನಾವಣೆ ಇದೆ ಅಂತ ಹೇಳಿ ಚುನಾವಣೆ ನೆಪ ಹೇಳ್ಕೊಂಡು ಇದನ್ನು ಕಾಲಹರಣ ಮಾಡಬಾರ್ದು. ಈಗ ಕೂಡಲೇ ಪರಿಹಾರ ಕೊಡಬೇಕು. ಇವತ್ತು ಎಷ್ಟಿಲ್ಲ ಅಂದ್ರೆ ಇವ್ರದ್ದು ಸುಮಾರು ಇವತ್ತಿಷ್ಟು 2 ಎಕರೆ ಜಮೀನ್ದಾಗಿ ಜೋಳ ಬೆಳೆಸಿದ್ರು. ಅದು ಒಂದು ಎಷ್ಟು ಬರಬೇಕಾಗಿಂದ್ರೆ 25%, 25% ಅವ್ರಿಗೆ ಇವತ್ತು ಅದು ಬೆಳೆ ಬರ್ತಾ ಇಲ್ಲ. 75% ಇವತ್ತು 75% ಅನ್ನೋದಂದ್ರೆ ಪೂರಾ ಹಾಳಾಗ್ಯದ. ರೈತರ ಸಂಕಷ್ಟದಾಗರ ಇವತ್ತು ನೋಡ್ರಿ ಅವ್ರ ಮುಖದಾಗ ಯಾವುದೇ ರೀತಿಯಾದಂಥ ನಗು ಇಲ್ಲ. ಇವತ್ತು ಕೈ ಬಂದಿನ ತುತ್ತು ಬಾಯಿಗೆ ಬಂದಿಲ್ಲ. ಸಂಕಷ್ಟದ ಇಂಥ ರೈತರ ಜೊತೆ ಚೆಲ್ಲಾಟ ಇದೆ. ಮಳೆ ಬಿದ್ದು 2 ದಿವಸ ಆದ್ರೂ ಕೂಡ ರೈತರು ಯಾವ ಬಾಜಿಗಳು ಭೇಟಿ ಕೊಟ್ಟಿಲ್ಲ, ಕೃಷಿ ಇಲಾಖೆ ಅಧಿಕಾರಿಗಳು ಭೇಟಿ ಕೊಟ್ಟಿಲ್ಲ. ಬರೀ ಅಲ್ಲಿ ಮೋಜು ಮಸ್ತಿ ಮಾಡ್ತಾ ಇದ್ದಾರೆ. ಇವತ್ತು ಪಾಪ ಇಡೀ ವರ್ಷ ಬೆಳೆದಿದ್ದ ಬೆಳೆ 2 ಮಳೆ ಹಾಳು ಮಾಡೋದು. ಇವತ್ತು ರೈತರ ಸಂಕಷ್ಟದಾಗರ. ಇವ್ರ ಕಷ್ಟ ಯಾರು ಕೇಳಬೇಕು? ಸರ್ಕಾರ ಕೂಡಲೇ ಪರಿಹಾರಕ್ಕೆ ಮುಂದಾಗಬೇಕು. ನಾವು ಅವ್ರಿಗೆ ಆಗ್ರಹಿಸ್ತೀವಿ. ಒಂದು ವೇಳೆ ಆಗಲಿಲ್ಲ ಅಂದ್ರೆ ಮುಂದಿನ ದಿನದ ನಾವು ಏನಾದ್ರೆ ಇದ್ರ ವಿರುದ್ಧ ಹೋರಾಟ ಮಾಡ್ತೀವಿ. ಜಿಲ್ಲಾಧಿಕಾರಿ ಕಚೇರಿ ಮುತ್ತಿಗೆ ಹಾಕ್ತೀವಿ ಅಂತ ಹೇಳಿ ಮುಖಾಂತರ ಹೇಳ್ತೀವಿ. ನಮ್ಮ ನಾಯಕರಾದಂಥ ಇಂದಿರಾ ಸಿಂಗ್ ಸಾಹೇಬ್ರ ನೇತೃತ್ವದಾಗ ಮತ್ತು ನಮ್ಮ ಶಂಕು ನಿಸ್ಪತಿ ಅವರು, ಹರಿದಿನಾಳ್ ಅವರು ನೇತೃತ್ವ ಇವತ್ತು ಏನಾದ್ರೆ ಬಾಬಳಿ, ಈ ದುಪ್ಪತ್ಮಗಾವ್, ಮಣಿಗಂಪುರಿ ಭಾಗದ ರೈತರ ಜೊತೆ ಏನು ಭೇಟಿ ಆಗ್ಲಾಕ್ ಬಂದಿದ್ದೀವಿ. ನಾವು ಇಲ್ಲಿ ನೋಡ್ತಾ ಇದ್ದೀವಿ ರೈತರಿಗೆ ಯಾವುದೇ ರೀತಿ ಎಷ್ಟು ಕಷ್ಟ ಆಗಿದೆ ಅನ್ನೋದನ್ನು ನಾವು ಕಣ್ಣಿಗೆ ನೋಡ್ತೀವಿ. ಸರ್ಕಾರ ಇದಕ್ಕೆ ಮುಂದಾಗಬೇಡಿ ಮುಖಾಂತರ ಆಗ್ರಹಿಸ್ತೀನಿ. ಸತತವಾಗಿ 3 ದಿವಸ ಅಕಾಲಿಕ ಬಂದಾಗ ಇಂದು ಬಾಬಳಿ ಗ್ರಾಮಕ್ಕೆ ನಾವು ಭೇಟಿ ಕೊಟ್ಟಾಗ ಸುಮಾರು ಇಲ್ಲಂದರೆ ಒಂದು 50-60 ಎಕರೆ ಜಮೀನಿನಲ್ಲಿ ಪೂರ ಕಡ್ಡಿ, ಜೋಳ, ಕುಸ್ಬಿ ಏನೂ ಇದೆ ಎಲ್ಲ ಪೂರ ಸಂಪೂರ್ಣವಾಗಿ ನಾಶವಾಗಿದೆ. ಈ ಭಾಗದ ರೈತರು ತುಂಬ ಕಂಗಾಲಾಗಿದ್ದಾರೆ. ಇದರ ಬಗ್ಗೆ ನಮ್ಮ ಬೀದರ್ ಡಿ ಸಿ ಅವರು ಇಮಿಡಿಯೇಟ್ಲಿ ಆ್ಯಕ್ಷನ್ ತೊಗೊಂಬಂದಿದ್ದಾರೆ. ನಾವು ಪೂರ್ತಿ ಬಾಬಳಿ ಜನ, ಈ ಭಾಗದ ಎಷ್ಟು ತಾಲೂಕು ಹಳ್ಳಿಗಳಿವೆ ಎಲ್ಲರೂ ಕೂಡಿ ಡಿ ಸಿ ಕಚೇರಿಗೆ ಮುತ್ತಿಗೆ ಹಾಕುವ ಸೂಚನೆಯನ್ನು ನೀಡುತ್ತಿದ್ದೇವೆ. ಇದು ನಮಗೆ ಗೌರ್ಮೆಂಟ್ ಕೊಡ್ಬೇಕಂದ್ರೆ ನಿಮ್ಮ ಟ್ಯಾಕ್ಸಿಗೆ ನೀವು ಎಷ್ಟು ಟ್ಯಾಕ್ಸ್ ಕಟ್ತೀರಿ ನಿಮಗೆ ಈಗ ಇದು ಪೂರದ ಭರ್ತಿ ಮಾಡ್ಕೊಡಕ್ರೆ ಆಗಲ್ಲ. ಏನ್ ನೀವು ಹಾಕಿರೋದು ಇದು ಮಾಡಿರೋದಕ್ಕೆ ಲಾಗೋಡಿ ಮಾಡಿ ಒಟ್ರ ಕೊಡ್ಬೇಕಲ್ಲ. ಕೊಡ್ಬೇಕ್ರಿ ಲಾಗೋಡಿನ ಕೊಡ್ಬೇಕಲ್ಲ. ಸುಮ್ಮನೆ ಬದುಕ್ತೇವೆ ಮುಂದಿನ ಲಾಗೋಡಿರ ನಿಮ್ಗೆ ಹೆಲ್ಪ್ ಆಯ್ತು. ಆಸೆ ರೀ ಬದುಕ್ತೇವೆ ಅಂಬದ್ ಒಂದ್ 4 ದಿನ ಹೋಯ್ತದ ಅಂಬದ್. ಮತ್ತೆ ನಮ್ ಕಷ್ಟ ನಾವ್ ಮಾಡೇಬೇಕಾಯ್ತು. ಇದು ಬಾಯಿಗೆ ಬಂದಿಂದೆಲ್ಲ ನಮ್ ಜಾಬ್ ಹಾಳು ಕಳ್ಕೊಂಡ್ ಮಾಡತ್ತು. ಇದು ಎಷ್ಟ್ ಹೈರಾಣಿ ಮಾಡಿತ್ತು, ಏಟಿಲ್ಲ ಒಣ ಆಗ ದುಡ್ದೆವು. ದೊಡ್ಡವ್ರು ಬರ್ತಾರ
ಇದು ಹಚ್ತಾರ ಪಟ್ಗಳು ಹಚ್ಚಿ ಅವ್ರವ್ರು ಹೋಯ್ತಾರ. ಈಗ ನಾವ್ ಹೆಂಗ್ ಮಾಡ್ಬೇಕು? ನಾವ್ ಬರೀ ನೋಡ್ಬೇಕು, ಅವ್ರಿಗೆ ಮನೆಗ್ ಹೋಗ್ಬೇಕು ಸೀದಾ. ನಾವ್ ಇರ್ತೇವೆ ನಿಮ್ ಸೈಡ್ ಹಿಡಿದು ಸಾಕು ನೀವ್ ಇರ್ತೀರಂತೆ. ಮತ್ತೆ ಈಗ ದೇವ್ರೇ ಕಳ್ಸಿನಂಗ ಇದು ವೈದಿಕ ತಹಶೀಲ್ದಾರ್ ಮುಂದೆ ಇಡ್ತಾ ಈಗ ದೇವ್ರ ಕಳ್ಸಿನಂಗೆ ದೇವ್ರ ಕಳ್ಸಿನಂಗೆ ನಮ್ಗೆ ಯಾರು ಖ್ಯಾಲ್ ಮಾಡಲ್ಲ. ಈಗ ಇದಕ್ಕೆ ಒಯ್ದು ತಹಶೀಲ್ದಾರ್ ಮುಂದೆ ಇಡ್ತಾ ಇಷ್ಟು ಮಳೆ ಬಿದ್ದದಪ್ಪ ಇದಕ್ಕೆ ಯಾಕೆ ಕೊಡ್ತಿ ಕೊಡು ರೈತರ ನಡಿ ಅಂತ ಹೇಳಿ ಹಾಕೊಂಡು ಅವ್ರಿಗೆ ಎಲ್ಲ ಪುಣ್ಯ ಬಂತು ಚಂದ ಆಯ್ತು. ಇರ್ಲಿಲ್ಲ ಅಂದ್ರೆ ಅವ್ರಿಗೆ ಮತ್ತೆ ಅವ್ರಿಗೆ ದೇವ್ರೇ ನೋಡ್ಕೊತಾನ. ನಮ್ ಕಷ್ಟ ನಮ್ ಸರಿ. ಮತ್ತೆ ನಮಗ್ ಹೊಂದಾರಿ ಅಪ್ಪ ನಮ್ ಭೂಮಿ ನಮ್ ಸಂಗಟ ಏನಕ್ಕಾಗಲ್ಲ ಏನಕ್ಕಿಲ್ಲ. ಅಷ್ಟೇ ರಿಪೋರ್ಟ್ ಮಾಡಬೇಕು, ನಿರ್ಣಯ ತಗೊಂಡು ಕಂಪ್ಲೀಟ್ ಸರ್ಕಾರ ಅದು ಇಷ್ಟು ಹಾನಿ ಅಷ್ಟೇ ಪ್ರಮಾಣ ತೋರಿಸ್ಬೋದು. ಅದು ತಕ್ಷಣ ತಗೋಬೇಕಾದ್ದೆಲ್ಲ ಸರ್ಕಾರ. ಈಗ ಮತ್ತೆ ಈಗ ಚುನಾವಣೆ ಡಿಕ್ಲೇರ್ ಆಯ್ತು ಅಂದ್ರೆ ಈಗ ಇದು ಹಿಂಗೆ ನಾವು ರಿಪೋರ್ಟ್ ಅಂತೂ ನಮ್ಮ ಜೆ ಡಿ ಆಫೀಸ್ ಫಸ್ಟ್ ನಾನೇ ಸರ್. ಬಟ್ ಆದರೂ ಸರ್ ಆಕ್ಷನ್ ಇಮಿಡಿಯೇಟ್ಲಿ ಆಗ್ತದೆ ಸರ್.